ಮೌಂಟ್ ರೋಸರಿ ಆಸ್ಪತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯ ಅಲಂಗಾರ್ ಎಂಬಲ್ಲಿ ಬಹಳ ಅದ್ದೂರಿಯಾಗಿ ಇತ್ತೀಚೆಗೆ ಶುಭಾರಂಭಗೊಂಡಿತು. ಈ ಆಸ್ಪತ್ರೆಯಲ್ಲಿ ರೆವರೆಂಟ್ ಫಾದರ್ ಪೀಟರ್ ಪೌಲ್ ಸಲ್ದಾನಾ, ಬೆರ್ನಾರ್ಡ್ ಮೋರಸ್, ಪ್ರಿಸಿಲ್ಲಾ ಡಿಮಲ್ಲೋ, ಅಲೋಶಿಯಸ್ ಪೌಲ್ ಡಿಸೋಜಾ, ಜೆರಾಲ್ಡ್ ಐಸಾಕ್ ಲೋಬೋ, ಎಡ್ವಿನ್ ಪಿಂಟೋ, ಅಮರನಾಥ್ ಶೆಟ್ಟಿ, ಸೌಮ್ಯ ಶೆಟ್ಟಿ, ವಾಲ್ಟರ್ ಡಿಸೋಜಾ ಮುಖ್ಯ ಅತಿಥಿಗಳಾಗಿದ್ದು, ಅಲೋಶಿಯಸ್ ಪೌಲ್ ಡಿಸೋಜಾ ಮತ್ತು ಅಮರನಾಥ್ ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿ ಚಾಲನೆಯನ್ನು ನೀಡಿದರು. ಮಂಗಳೂರು ಬಿಷಪ್ ಪೀಟರ್ ಪೌಲ್ ಸಲ್ದಾನಾ ಆಸ್ಪತ್ರೆಗೆ ಶುಭ ಹಾರೈಸಿದ್ರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಬೆರ್ನಾರ್ಡ್ ಮೋರಸ್, ಪ್ರಿಸಿಲ್ಲಾ ಡಿಮಲ್ಲೋ, ಅಲೋಶಿಯಸ್ ಪೌಲ್ ಡಿಸೋಜಾ, ಜೆರಾಲ್ಡ್ ಐಸಾಕ್ ಲೋಬೋ, ಎಡ್ವಿನ್ ಪಿಂಟೋ, ಅಮರನಾಥ್ ಶೆಟ್ಟಿ, ಸೌಮ್ಯ ಶೆಟ್ಟಿ, ವಾಲ್ಟರ್ ಮುಂತಾದವರು ಮುಖ್ಯ ಉಪಸ್ಥಿತರಿದ್ದರು. ಈ ಸಿಸ್ಟರ್ಸ್ನವರಿಗೆ ಆಧ್ಯಾತ್ಮಿಕ ಸೇವೆಗಳ ತರಬೇತಿಯನ್ನು ಕೂಡ ನೀಡಲಾಯಿತು. ಮೊನ್ಸಿಂಜರ್ ಎಡ್ವಿನ್ ಹಳ್ಳಿಗಳಲ್ಲಿ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ, ಆರೋಗ್ಯದ ಬಗ್ಗೆ, ಸ್ವ ಅಭಿವೃದ್ಧಿಯ ಬಗ್ಗೆ ಜಾಗೃತಿ ಶಿಕ್ಷಣಗಳನ್ನು ನೀಡಿ ಜನರು ಆರೋಗ್ಯವಂತ ಜೀವನವನ್ನು ಜೀವಿಸುವರೆ ಕಾರ್ಯಯೋಜನೆಗಳನ್ನು ಆರಂಭಿಸಿದರು. ಈ ಆರೋಗ್ಯ ಯೋಜನೆಯನ್ನು ಆರೋಗ್ಯ ಕೇಂದ್ರವನ್ನು ದುರಸ್ತಿಪಡಿಸಿ ಡಾಕ್ಟರ್ ಕ್ಲೀಟಸ್ ಪಿಂಟೋ ಇವರ ಸಹಯೋಗದೊಂದಿಗೆ ಮುಂದುವರಿಸಿದರು. ತರಬೇತಿ ಜೊತೆಗೆ ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆ, KMC ಆಸ್ಪತ್ರೆ, AJ ಶೆಟ್ಟಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬೆಂಗಳೂರು ಇವರು ಈ ಮೌಂಟ್ ರೋಸರಿ ಆಸ್ಪತ್ರೆಯನ್ನು ತಮ್ಮ ರೂರಲ್ ಬಾಂಡ್ ಸೆಂಟರ್ ಆಗಿ ಸ್ವೀಕರಿಸಿದಾಗ ನಮಗೆ ಪ್ರತಿ MBBS ಡಾಕ್ಟರ್ಸ್ನವರು ಇಲ್ಲಿಗೆ ಬಂದು ಸೇವೆ ನೀಡಲು ಆರಂಭಿಸಿದ ಸಿಸ್ಟರ್ಸ್ನವರಲ್ಲಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದರು. ಈ ವಿಷಯ ಡಾಕ್ಟರ್ ವಿವಿಯನ್ ಆರ್ ಅಲ್ಮೇಡಾ, ಆರ್ಥೋ ಸರ್ಜನ್, ಡಾಕ್ಟರ್ ಶೆಲ್ಡನ್ ಮತಾಯಸ್, MS ಸರ್ಜನ್ ದವಾರ ಈ ಆಸ್ಪತ್ರೆಗೆ ಬಂದು ರೋಗಿಗಳಿಗೆ ಚಿಕಿತ್ಸೆ ನೀಡಲು ಆರಂಭಿಸಿದರು. ಈ ಹೇಳಲು ನಾನು ತುಂಬ ಸಂತೋಷ ಪಡುತ್ತೇನೆ. ಚಿಕ್ಕ ದೊಡ್ಡ ಸಮಸ್ಯೆಗಳು ನಮ್ಮ ಜೀವನದ ಬಾಳು ಎಂಬಂತೆ ನಮ್ಮ ಹಿಂದೆ ನಮ್ಮ ನೆರಳಿನಂತೆ ಬರುತ್ತಿವೆ. ನಮ್ಮ ನೋವಿಗೆ ದುಃಖಕ್ಕೆ ಯಾವ ಕಾರಣ ಎಂಬುದನ್ನು ಹಲವು ಬಾರಿ ಹುಡುಕಿ ತೆಗೆಯಲು ನಾವು ಪ್ರಯತ್ನಿಸುತ್ತೇವೆ. ಆದರೂ ಅನೇಕ ಬಾರಿ ನಮಗೆ ಅವುಗಳ ನಿಗೂಢ ರಹಸ್ಯವನ್ನು ಭೇದಿಸಲು ಸಾಧ್ಯವಾಗುತ್ತಿಲ್ಲ. ಅಂತಹ ಸಮಸ್ಯೆಗಳಿಂದ ರಹಸ್ಯವನ್ನು ಭೇದಿಸಲು ನಮಗೆ ಸಾಧ್ಯವಾಗದಿದ್ದರೂ ನಾವು ಕೊಡುವ ಸಾಂತ್ವನದಿಂದ ನಮ್ಮ ಪ್ರೀತಿಯ ಸಹವಾಸ ಮತ್ತು ಚಿಕಿತ್ಸೆ ಸ್ವಲ್ಪ ಮಟ್ಟಿಗಾದರೂ ಇತರರ ನೋವು, ದುಃಖ, ದುರ್ಗುಣಗಳನ್ನು ದೂರ ಮಾಡಲು ಖಂಡಿತವಾಗಿ ಸಾಧ್ಯವಾಗುತ್ತದೆ. ಮನುಷ್ಯ ಪ್ರೀತಿ, ಮಮತೆ, ಕರುಣಾಭರಿತ ಮಿಲನ ಅನೇಕ ಕಷ್ಟಗಳ ಗೋಡೆಗಳನ್ನು ದಾಟಲು ಸಹಕಾರಿಯಾಗುತ್ತವೆ. ಪ್ರೀತಿಯಿಂದ ಎಲ್ಲವನ್ನೂ ಜಯಿಸಲು ಸಾಧ್ಯ ಎಂದು ಪ್ರಭು ಯೇಸು ತೋರಿಸಿಕೊಟ್ಟಿದ್ದಾರೆ. ದೇವರ ಕರುಣಾಮಯ ಪ್ರೀತಿಯ ಸಾಕ್ಷಾತ್ ರೂಪವಾಗಿ ನಾವು ಕಷ್ಟದಿಂದ ನರಳುವವರ ಹತ್ತಿರ ನಿಂತರೆ ಅನೇಕರ ಜೀವನದಲ್ಲಿ ದೀಪ ಬೆಳಗಿಸಿದಂತೆ. ಮೊನ್ಸಿಂಜರ್ ಎಡ್ವಿನ್ ಪಿಂಟೋ ಅವರ ಮುಖಂಡತ್ವದಲ್ಲಿ ವಂದನೀಯ ಭಗಿನಿ ಪ್ರಿಸಿಲ್ಲಾ ಡಿಮೆಲ್ಲೋ ಅವರ ಮೇಲ್ವಿಚಾರಣೆಯ ಮೂಲಕ ಈ ಗುಣಪಡಿಸುವ ದೇಗುಲವು ಇಲ್ಲಿ ಎದ್ದು ನಿಂತಿದೆ. ಅನೇಕರ ದಾನದ ಹಾಗೂ ಶ್ರಮದ ಫಲ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಮೌಂಟ್ ರೋಸರಿ ಸಂಸ್ಥೆಗಳ ಸಮಾಜಕ್ಕೆ ಹಾಗೂ ನಮ್ಮ ಧರ್ಮ ಪ್ರಾಂತ್ಯಕ್ಕೆ ಅತ್ಯುನ್ನತ ಸೇವೆಯನ್ನು ಅವರು ನೀಡಿದ್ದಾರೆ. ಇದಕ್ಕೆ ನಾನು ಅವರಿಗೆ ಪ್ರತ್ಯೇಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕ್ರಿಸ್ತನ ಇಡೀ ಸಂದೇಶವು ಪ್ರೀತಿಯಲ್ಲಿ ಅಡಕವಾಗಿದೆ. ಪ್ರೀತಿಯು ಮನುಷ್ಯನ ಮೇಲೆ ಹಾಗೂ ದೇವರ ಮೇಲೆ. ಇದೇ ಕ್ರೈಸ್ತ ಧರ್ಮದ ಮೂಲ ಸಾರ. ದೇವರ ಮೇಲಿನ ಪ್ರೀತಿ ಪ್ರಾರ್ಥನೆಯಲ್ಲಿ ವ್ಯಕ್ತಗೊಂಡರೆ, ಮನುಷ್ಯನ ಮೇಲಿನ ಪ್ರೀತಿ ಸೇವೆಯಲ್ಲಿ ವ್ಯಕ್ತವಾಗ್ತದೆ. ಈ ಸೇವೆಗೆ ಹಲವಾರು ಆಯಾಮಗಳು. ಈ ಆಯಾಮಗಳಲ್ಲಿ ಒಂದು ವೈದ್ಯಕೀಯ ಸೇವೆ
ಅಥವಾ ಗುಣಪಡಿಸುವ ಪವಿತ್ರ ಸೇವೆ. ಕ್ರಿಸ್ತರು ತನ್ನ ಜೀವಿತಾವಧಿಯಲ್ಲಿ ಕೇವಲ ಬೋಧಿಸುವುದು ಮಾತ್ರವಲ್ಲದೆ ತನ್ನ ಬೋಧನೆಯನ್ನು ಹಲವು ಒಳ್ಳೆಯ ಮಹತ್ ಕಾರ್ಯಗಳನ್ನು ಮಾಡುವುದರ ಮೂಲಕ ಜಗತ್ತಿಗೆ ಪ್ರೀತಿಯ ಪಾಠವನ್ನು ಕಲಿಸುತ್ತಾರೆ. ಈ ಮಹತ್ ಕಾರ್ಯಗಳಲ್ಲಿ ಅವರ ಗುಣಪಡಿಸುವ ಕಾರ್ಯಗಳು ಎದ್ದು ಕಾಣ್ತವೆ. ದೀನದಲಿತರ ಕಾಯಿಲೆಗಳನ್ನು ಅವರು ಗುಣಪಡಿಸುತ್ತಾರೆ. ಕುಂಟನು ನಡೆಯುವಂತೆ, ಕುರುಡನು ನೋಡುವಂತೆ ಹಾಗೂ ಮೂಕನು ಮಾತಾಡುವಂತೆ ಅವರು ಮಾಡುತ್ತಾರೆ. ಮನುಕುಲದ ಮೇಲೆ ಅವರ ಪ್ರೀತಿಯ ಆಳ ಎಷ್ಟಿತ್ತೆಂದರೆ ಕೆಲವಾರು ಸಂದರ್ಭಗಳಲ್ಲಿ ಮರಣಿಸಿದ ವ್ಯಕ್ತಿಗಳಿಗೆ ಪುನರ್ಜೀವವನ್ನು ಕೂಡ ಅವರು ದಯಪಾಲಿಸಿದ್ದಾರೆ. ಇವೆಲ್ಲವನ್ನು ಅವರು ದೇವರಲ್ಲಿ ಪ್ರಾರ್ಥಿಸಿ ನೆರವೇರಿಸುತ್ತಾರೆ. ಪ್ರಾರ್ಥನೆ, ಬೋಧನೆ ಹಾಗೂ ಸೇವೆಗಳನ್ನು ಅವರು ಮಾಡಿ ಶಿಷ್ಯರಾದ ನಮಗೂ ಅದನ್ನೇ ಕಲಿಸುತ್ತಾರೆ. ಅದನ್ನು ಮಾಡಲು ನಮಗೆ ಅವರು ಆಜ್ಞಾಪಿಸಿದ್ದಾರೆ. ಅದನ್ನೇ ನಾವು ಮಾಡುತ್ತಾ ಬಂದಿದ್ದೇವೆ. ಅವರ ಪೊಲೀಸ್ ಅಧಿಕಾರಿ ಒಂದೊಮ್ಮೆ ನನಗೆ ಹೇಳಿದ ಮಾತು ನನಗೆ ಈಗ ನೆನಪಿಗೆ ಬರ್ತದೆ. ಆಸ್ಪತ್ರೆಯಲ್ಲಿ ದಾಖಲಾದ ಸಂದರ್ಭದಲ್ಲಿ ಅವರ ಜೀವನದ ಅನುಭವವನ್ನು ಅವರು ನನಗೆ ಹೇಳಿದರು. ಓರ್ವ ನರ್ಸ್ ದಿನಂಪ್ರತಿ ಬಂದು ಪ್ರಾರ್ಥಿಸುತ್ತಿದ್ದರು. ವೈದ್ಯರ ಶುಶ್ರೂಷೆಗಿಂತಲೂ ನರ್ಸ್ ನನ್ನ ತಲೆಯ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿದ್ದು ಹೆಚ್ಚು ಪರಿಣಾಮಕಾರಿಯಾಗಿತ್ತು ಎಂದು ಅವರು ನನಗೆ ಹೇಳಿದರು. 1999ರಲ್ಲಿ ಅಂದಿನ ಮುಖ್ಯಮಂತ್ರಿ ಜೆ.ಎಸ್. ಪಾಟೀಲ್ ಅವರಲ್ಲಿ 18 ಜನರ ಒಂದು ಕಮಿಟಿಯನ್ನು ನಾನು ಕೊಂಡು ಹೋಗಿದ್ದೆ. ಫಾದರ್ ಮುಲ್ಲಸ್ ಆಸ್ಪತ್ರೆಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಎಂಬುದಾಗಿ ಅವರಲ್ಲಿ ಕೇಳಿ ಪರ್ಮಿಷನ್ ಪಡೆಯಲಿಕ್ಕೆ. ಕೆಲವೊಂದು ಹಳ್ಳಿಗಳಲ್ಲಿ ಎಷ್ಟೋ ಕೆಲಸಗಳು ಆಗಿದೆ, ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅಷ್ಟೇ ಅಲ್ಲದೆ ಕೆಲವರಿಗೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಸುವಂಥ ಕೆಲಸ, ಎಷ್ಟೋ ಒಳ್ಳೊಳ್ಳೆ ಕೆಲಸ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಮೊಹಿಂಜರ್ ಪಿಂಟೋರವರು ಮಾಡಿದ್ದಾರೆ. ನಮ್ಮ ಮಾತೆ ಪ್ರೆಸಿಲ್ಲರವರು ನಿಜವಾಗಿಯೂ ಅವರೊಟ್ಟಿಗೆ ಸೇರಿಕೊಂಡು ಭಾಳಷ್ಟು ಉತ್ತಮ ಕೆಲಸಗಳನ್ನು ಸಿಸ್ಟರ್ಸ್ಗಳನ್ನು ಸೇರಿಸಿಕೊಂಡು ಮಾಡಿದ್ದಾರೆ. ಇವತ್ತು ಇದರ ಮುಂದಾಳತ್ವವನ್ನು ಮಾತೆ ಪ್ರೆಸಿಲ್ಲರವರು ಮತ್ತು ಮೊಹಿಂದರ್ ನಮ್ಮ ಫಾದರ್ ಪಿಂಟೋರವರು ಮಾಡಿ ಇಷ್ಟೊಂದು ಸುಂದರವಾದ ಒಂದು ಕಟ್ಟಡವನ್ನು ನಿರ್ಮಿಸಿ ಇಲ್ಲಿ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ. 87 ವರ್ಷಗಳ ಹಿಂದೆ ಕ್ಷಯರೋಗದ ಆಸ್ಪತ್ರೆ ಇತ್ತು. ಪ್ರತಿಯೊಬ್ಬರಿಗೂ ಕೂಡ ಮೂಡುಬಿದಿರೆ ಕ್ಷಯ ಆಸ್ಪತ್ರೆ ಅಂತ ಹೇಳಿದರೆ ಭಾಳಷ್ಟು ಫೇಮಸ್. ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾಯಿದ್ರು. ಆ ಕ್ಷಯ ರೋಗದಿಂದ ಇಲ್ಲಿ ಬಳಲ್ತಿರುವವರು ಇಲ್ಲಿ ಗುಣಮುಖರಾಗಿ ಹೋಗ್ತಾಯಿದ್ರು. ನಂತರ ಅದನ್ನು ಈಗ ಕೆಲವೊಂದು ಕ್ಷಯರೋಗದ ಸಂಪೂರ್ಣ ನಿಂತಿದೆ ಅಂತ ಹೇಳುವಂಥ ದೃಷ್ಟಿಯಿಂದ ಫಾದರ್ ಮೊಹಿಂದರ್ ನಮ್ಮ ಫಾದರ್ ಎಡ್ವಿನ್ ಪಿಂಟೋರವರು ಆಸ್ಪತ್ರೆ ಮುಖೇನ ಇದನ್ನು ಮುಂದುವರಿಸಬೇಕಂತ ಹೇಳುವಂಥ ಒಂದು ಕನಸನ್ನು ಕಟ್ಟಿದರು. ಕ್ರಿಶ್ಚಿಯನ್ ಸಮಾಜ, ನಾನು ಸೆಂಟ್ ಇಲಿಸಿಸ್ ಕಾಲೇಜ್ನ ಹೈಸ್ಕೂಲಲ್ಲಿ ಕಲ್ತವ, ಎಷ್ಟೋ ಗುರುಗಳ ಪರಿಚಯ ಇದ್ದವ. ಅವರು ಮಾಡುವಂಥ ಕೆಲಸ ಶೈಕ್ಷಣಿಕ ಮತ್ತು ಆರೋಗ್ಯದ ಬಗ್ಗೆ ಎಷ್ಟು ಕೆಲಸ ಮಾಡಿದ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲದಷ್ಟು ಕೆಲಸವನ್ನು ಅವರು ಮಾಡಿ ತೋರಿಸಿಕೊಟ್ಟಿದ್ದಾರೆ. ನಿಜವಾಗಿಯೂ ಅವರ ಶಾಲೆಯಲ್ಲಿ ಕಲಿತವರು ಶಿಸ್ತನ್ನು ಕಲ್ತಿದ್ದಾರೆ. ಶಿಸ್ತನ್ನು ಅವರು ಮುಖ್ಯವಾಗಿ ಇಟ್ಕೊಂಡು ಅಲ್ಲಿ ಕಲಿಸುವಂಥದ್ದನ್ನು ನಾವು ನೋಡಿದ್ದೇನೆ. ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸೆಂಟ್ ಎಲಿಸಿಸ್ ಕಾಲೇಜಿಂದ ಹೊರಗೆ ಬಂದಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಇಂಥ ಒಂದು ಕೆಲಸವನ್ನು ಅಲ್ಲಿ ಮಾಡಿದ್ದನ್ನು ನೋಡಿದಾಗ ನಿಜವಾಗಿ ಸಂತೋಷ ಆಗ್ತಾ ಇದೆ. ಫಾದರ್ ಮುಲ್ಲಸ್ ಆಸ್ಪತ್ರೆ ಅಂತ ದೊಡ್ಡ ಆಸ್ಪತ್ರೆ, ನಮ್ಮ ನಿಕಟಪೂರ್ವ ನಿಕಟಪೂರ್ವ ಧರ್ಮಗುರುಗಳು ಅದಕ್ಕೆ ಪರ್ಮಿಷನ್ ತೆಗೆಸಿಕೊಟ್ಟವರು. ಇದೆಲ್ಲ ನೋಡುವಾಗ ಎಷ್ಟೊಂದು ಆರೋಗ್ಯದ ಬಗ್ಗೆ, ಶೈಕ್ಷಣಿಕದ ಬಗ್ಗೆ ಎಷ್ಟು ಶಾಲೆಗಳಿವೆ, ಎಷ್ಟು ಆಸ್ಪತ್ರೆಗಳಿವೆ. ಪ್ರತಿಯೊಂದು ಚರ್ಚಿನ ಕೆಳಗೆ ಒಂದು ಶಾಲೆ ಉಂಟೇ ಉಂಟು.
ಯಾಕಂತೇಳಿದ್ರೆ ಅಲ್ಲಿ ವಿದ್ಯಾವಂತರಾಗಬೇಕು, ಹಳ್ಳಿ ಜನರಿಗೆ ವಿದ್ಯಾಭ್ಯಾಸಕ್ಕೆ ದೂರ ಹೋಗಬಾರ್ದು, ಕಷ್ಟದಲ್ಲಿ ಇರುವವರು ಇಲ್ಲಿ ಕಲಿಬೇಕಂತ ಹೇಳುವಂಥ ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇರೋದನ್ನು ನೋಡುವಾಗ ಭಾಳ ಸಂತೋಷ ಆಗ್ತದೆ. ನಮ್ಮ ಈ ಎಡ್ವಿನ್ ಪಿಂಟೋರವರು ಮಾಡಿರುವಂಥ ಕೆಲಸ ನಿಜವಾಗಿಯೂ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ.